ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಗುಹಾ ತೀರ್ಥ ಸುಲ್ಲಮಲೆ ತೀರ್ಥದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ದುರ್ಗಮ ಆದಿಯ ಮೂಲಕ ಸಾಗಿ ಸಾಹಸ ಮಾಡಿ ತೀರ್ಥ ಸ್ನಾನವನ್ನು ಮಾಡುವುದರಿಂದ ಚರ್ಮ ರೋಗದ ಸಹಿತ ನಮ್ಮ ದೇಹದಲ್ಲಿರುವ ಹಲವು ರೋಗ ರುಜಿನಗಳು ನಿವಾರಣೆಯಾಗುತ್ತದೆಯಂತೆ. ಅಂತಹ ಶಕ್ತಿ ಇರುವ ಗುಹಾತೀರ್ಥ ಎಲ್ಲಿದೆ, ಅಲ್ಲಿ ನೆಲೆಸಿರುವ ದೇವತೆ ಯಾರು ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ತೀರ್ಥ ಸ್ನಾನ ಮಾಡಬೇಕಾದರೆ ಅರಣ್ಯದ ಮಧ್ಯದಲ್ಲಿ ಇರುವ ಗುಹೆಯ ಒಳಗಡೆ ಸುಮಾರು 15 ಅಡಿ ಆಳಕ್ಕೆ ಬಿದಿರಿನ ಏಣಿಯ ಮೂಲಕ ಇಳಿದು ಸುಮಾರು 5 ರಿಂದ 8 ಮೀಟರ್ಗಳಷ್ಟು ದೂರ ಬಗ್ಗಿಕೊಂಡೇ ನಡೆಯಬೇಕು. 2 ಬಂಡೆಗಳ ನಡುವೆ ಕಿರಿದಾದ ಜಾಗದಲ್ಲಿ ನಡೆಯುವಾಗ ಬೆನ್ನು ಹಾಗೂ ಎದೆಗೆ ಬಂಡೆಗಳು ತಾಗುವಷ್ಟು ಅಂತರದಲ್ಲೇ ಇರುತ್ತದೆ. ಆದರೆ ವಿಶೇಷ ಏನೆಂದರೆ ಈ ಬಂಡೆಗಳ ನಡುವೆ ನಡೆಯುವಾಗ ತೆಳ್ಳಗೆ ಇರುವವರು ನಡೆಯುವಾಗಲೂ ದಪ್ಪಗೆ ಇರುವವರು ನಡೆಯುವಾಗಲೂ ಒಂದೇ ರೀತಿಯ ಅನುಭವವಾಗುತ್ತದೆ. ದುರ್ಗಮ ಆದಿಯ ಮೂಲಕ ಸಾಗಿ ಗುಹಾ ತೀರ್ಥದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಚರ್ಮ ರೋಗ ಹಾಗೂ ದೇಹದಲ್ಲಿರುವ ಹಲವು ರೋಗ ರುಜಿನಗಳು ನಿವಾರಣೆಯಾಗುತ್ತದೆ. ದಿನದ 24 ಗಂಟೆಯೂ ಭಕ್ತರ ದರ್ಶನಕ್ಕೆ ತೆರೆದಿರುವ ಈ ಗುಹಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಣಂತಾಡಿಯಲ್ಲಿರುವ ಸುಳ್ಳಮಲೆ ಬಲ್ಲಮಲೆ ಅರಣ್ಯಗಳಲ್ಲಿ ಸುಲ್ಲಮಲೆ ಅರಣ್ಯದ ಮಧ್ಯಭಾಗದಲ್ಲಿ ಈ ಪವಿತ್ರವಾದ ಗುಹಾ ತೀರ್ಥ ಕ್ಷೇತ್ರವಿದೆ. ಈ ಗುಹಾ ತೀರ್ಥ ಕ್ಷೇತ್ರದಲ್ಲಿ ಆದಿಶೇಷ ನೆಲೆಸಿದ್ದಾನೆಂದು ಭಕ್ತರ ನಂಬಿಕೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.